ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಕೆಲಸ ಕಾರ್ಯಗಳು ಆರಂಭವಾಗಿ 2 ವರ್ಷವಾಯಿತು. ರಸ್ತೆಗಳ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಆದರೆ ಜನತೆಗೆ ಯಾವುದೇ ಮುನ್ಸೂಚನೆ ನೀಡದೆ ರಸ್ತೆ ಬಂದ್ ಮಾಡಿ ಕೆಲಸ ಆರಂಭಿಸಿದಂತೆ ಮಂಗಳೂರಿನ ಜನತೆ ತೊಂದರೆಗೆ ಸಿಲುಕಿದ್ದಾರೆ. ಇನ್ನು ಜಿಲ್ಲಾಡಳಿತದಲ್ಲಿ ಆಡಳಿತ ಮಾಡುವವರು ಸಂಪೂರ್ಣ ವಿಫಲವಾಗಿದ್ದಾರೆ ಅಂತ ಪಾಲಿಕೆಯ ವಿಪಕ್ಷ ನಾಯಕ ಅಬ್ದುಲ್ ರವೂಫ್ ಆರೋಪಿಸಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸ್ಮಾರ್ಟ್ ಸಿಟಿಯ ಕಾನ್ಸೆಪ್ಟ್ ಅನ್ನ ಬಿಟ್ಟು ಬೇರೆ ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇದೆ. ಆ ಕಾಮಗಾರಿಯಲ್ಲಿ ಕ್ವಾಲಿಟಿ ಅನ್ನೋದು ಇಲ್ಲದಂತಾಗಿದೆ. ಯಾವುದೇ ಅಭಿವೃದ್ಧಿ ಕೆಲಸಗಳಲ್ಲಿ ಗುಣಮಟ್ಟ ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಅಂತ ಆರೋಪಿಸಿದರು. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸ್ಮಾರ್ಟ್ ಸಿಟಿ ಬಂದು ಹೆಚ್ಚು ಕಮ್ಮಿ 2 ವರ್ಷ ಆಯಿತು. ಅದರ ಕೆಲಸ ಕಾರ್ಯ ಪ್ರಗತಿಯಲ್ಲಿದ್ದು ಈಗ ಏಕಾಏಕಿ 1-2 ತಿಂಗಳ ಮೊದಲು ಏಕಾಏಕಿ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ ಯಾವುದೇ ಮುನ್ಸೂಚನೆ ಕೊಡದೆ ನಾನಾ ರೀತಿಯ ತೊಂದರೆಗಳನ್ನು ಮಂಗಳೂರು ಮಹಾನಗರದ ಜನತೆಗಳು ಅನುಭವಿಸಿದ್ದಾರೆ. ಇವತ್ತು ಇಡೀ ಮಂಗಳೂರು ಮಹಾನಗರದಲ್ಲಿ ಆಗುವಂಥ ಕೆಲಸಗಳನ್ನು ಸ್ಥಗಿತಗೊಳಿಸಿ ಇವತ್ತು ಎಲ್ಲ ಕೆಲಸಗಳು ನಿಂತು ಹೋಗಿದೆ. ಈ ಕೆಲಸದಿಂದ ಬಹಳಷ್ಟು ಸಮಸ್ಯೆ ನಾವು ಮಂಗಳೂರಿನ ಜನತೆ ಅನುಭವಿಸ್ತಾ ಇದ್ದಾರೆ. ಒಂದು ಕಡೆಯಿಂದ ಹಾಸ್ಪಿಟಲ್ಗಳು, ಶಾಲಾ ಕಾಲೇಜುಗಳು, ಅದೇ ರೀತಿ ವ್ಯಾಪಾರಸ್ಥರು, ವ್ಯಾಪಾರ ಮಾಡುವವರಿಗೂ, ಅದೇ ರೀತಿ ಇನ್ನಿತರ ದಿನನಿತ್ಯ ಈ ಬೀದಿ ವ್ಯಾಪಾರ ಮಾಡಿ ಜೀವನ ಮಾಡುವಂಥವ್ರಿಗೂ ಎಲ್ಲರಿಗೂ ನಾನಾ ರೀತಿಯ ಸಮಸ್ಯೆಗಳಾಗಿವೆ. ಅದು ಅಲ್ಲದೆ ಕೊರೋನಾದಿಂದ ಈಗಷ್ಟೇ ಜನಗಳು ಉಸಿರು ಬಿಡುವಂಥ ಸಂದರ್ಭ. ಇವತ್ತಿನಿಂದ ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆಗಿದೆ. ನಮ್ಮ ಜಿಲ್ಲಾಡಳಿತ ಏನು ಮಾಡ್ತದೆ ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಏನು ಮಲಗಿದೆ ಅಲ್ಲ, ಆಡಳಿತ ಮಾಡುವವರು ಸಂಪೂರ್ಣ ವಿಫಲವಾಗಿದ್ದಾರೆ. ಇವತ್ತು ನೋಡಿ, ಈ ಸ್ಮಾರ್ಟ್ ಸಿಟಿಯಲ್ಲಿ ಆಗುವಂಥ ಕೆಲಸ ಏನು ಒಂದು ಯೋಜನೆಯ ಒಂದು ಕಾನ್ಸೆಪ್ಟ್ ಇತ್ತು, ಆ ಕಾನ್ಸೆಪ್ಟ್ ಅನ್ನು ಬಿಟ್ಟು ಬೇರೆನೇ ಕೆಲಸ ಈಗ ಸಿಟಿಯಲ್ಲಿ ಆಗ್ತಾ ಇತ್ತು. ಅದು ಅಲ್ಲದೆ ಕೆಲಸ ಯಾವುದೇ ಸರಿ ಇಲ್ಲ, ಅದಕ್ಕೆ ಕ್ವಾಲಿಟಿ ಇಲ್ಲ. ನಿನ್ನೆ ನಾವೆಲ್ಲ ಹೋಗಿ ರಥಬೀದಿಯಲ್ಲಿ 2 ತಿಂಗಳಿಗೆ ಮೊದಲೇ ಒಂದು ಕಾಂಕ್ರೀಟ್ ರಸ್ತೆ, ರಥಬೀದಿ ರಸ್ತೆಯಲ್ಲಿ ವೆಂಕಟರಾಮನ ದೇವಸ್ಥಾನದಿಂದ ವಿಷಕಿರಣ ಹೋಟೆಲ್ ತನಕ ನಿನ್ನೆ ನಾವು ಶಶಿಧರ ಹೆಗಡೆ, ಲ್ಯಾನ್ಸ್ಲೋಡ್ ಪಿಂಟೋ, ಭಾಸ್ಕರ್ ಮತ್ತೆ ನಮ್ಮ ನವೀನ್ ಡಿಸೋಜ, ನಾವೆಲ್ಲ ನಮ್ಮ ಕಾರ್ಪೊರೇಟರ್ ಎಲ್ಲ ಸದಸ್ಯರು ನಾವೆಲ್ಲ ಸೇರಿ ಒಂದು ಆ ಸ್ಥಳವನ್ನು ಪರಿಶೀಲಿಸಿದೆ. ನೋಡುವಾಗ ಒಂದು ಬದಿಯಿಂದ ಹೋಗಿ ಇನ್ನೊಂದು ಬದಿಯಲ್ಲಿ ಬಂದಿದೆ. ಎಲ್ಲ ಕ್ರ್ಯಾಕ್ ಆಗಿದೆ, ಅಲ್ಲೆಲ್ಲಿ ಕ್ರ್ಯಾಕ್ ಆಗಿದೆ. ಹೊಸ ಕಾಂಕ್ರೀಟ್ ರಸ್ತೆ 2 ತಿಂಗಳಾಗಲಿಲ್ಲ, ಸಂಚಾರಕ್ಕೆ ಸೂಕ್ತ ಆಗಲೇ ಇಲ್ಲ. ಅದರ ಒಳಗೇನೆ 2 ತಿಂಗಳ ಒಳಗೇನೆ ಎಲ್ಲ ಬಿರುಕು ಬಿಟ್ಟಿದೆ. ಅನಂತರ ಪಾಲಿಕೆಯ ಸದಸ್ಯರಾದ ಲ್ಯಾನ್ಸಿಲಾಟ್ ಪಿಂಟೋ ಅವರು ಮಾತನಾಡಿ, ಮಂಗಳೂರಿನ ನೆಹರು ಮೈದಾನವನ್ನ ಕ್ರೀಡೆಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಸಹ ಉಪಯೋಗಿಸಬಾರದು ಅಂತ ಕೋರ್ಟ್ ಆದೇಶವನ್ನ ನೀಡಿದೆ. ಈಗಾಗಲೇ ಅಲ್ಲಿ ಮಾರುಕಟ್ಟೆ ನಿರ್ಮಿಸಲೆಂದು ಕೈಗೊಂಡ ಕಾಮಗಾರಿಗೆ 1.5 ಕೋಟಿ ರೂಪಾಯಿ ಖರ್ಚಾಗಿದೆ. ಇದೀಗ ಅದನ್ನ ಡೆಮಾಲಿಷ್ ಮಾಡಲು ಹೈಕೋರ್ಟ್ ಆದೇಶವನ್ನ ನೀಡಿದೆ. ಆ 1.5 ಕೋಟಿ ರೂಪಾಯಿ ಹಣವನ್ನ ಪೋಲು ಮಾಡಿದಂತಾಗಿದೆ ಅಂತ ಹೇಳಿದರು. ಸ್ಟೇಟ್ ಆಫ್ ಕರ್ನಾಟಕ, ದ ಕಮಿಷನರ್, ದ ಡೆಪ್ಯೂಟಿ ಕಮಿಷನರ್, ರೆಸ್ಪಾಂಡೆಂಟ್ ಈಗದಲ್ಲಿ 16ಗೆ ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ನೆಹರು ಮೈದಾನವನ್ನು ನೀವು ಗ್ರೌಂಡಿಗೆ ಯೂಸ್ ಮಾಡಬೇಕು ಬಿಟ್ಟು ಬೇರೆ ಯಾವ ಉದ್ದೇಶಕ್ಕೆ ಯೂಸ್ ಮಾಡಬಾರ್ದು. ಈ 16 ಅದರಲ್ಲಿ 1.5 ಕೋಟಿ ಖರ್ಚಾಗಿದೆ. ಈಗ ಅದನ್ನು ಸ್ಟ್ರಕ್ಚರ್ ಹೊರತೆಗೆದಿದ್ದಾರೆ. ಸೆಂಟ್ರಲ್ ಮಾರ್ಕೆಟ್ ಅನ್ನು ಅವರನ್ನು ಹಸ್ತಾಂತರ ಮಾಡಬೇಕು ಅಂತ ಇಲ್ಲಿ ಫುಟ್ಬಾಲ್ ಗ್ರೌಂಡ್ ಅನ್ನು ಇವರು ಏನು ಮಾಡಿದ್ರು, ಏಕಾಏಕಿ ಹೋಗಿ ಫುಟ್ಬಾಲ್ ಗ್ರೌಂಡ್ ನಲ್ಲಿ ಒಂದು 5-6 ಕೋಟಿ ರೂಪಾಯಿಗೆ ಒಂದು ಯೋಜನೆಯನ್ನು ರೆಡಿ ಮಾಡಿ ಅಲ್ಲಿ ಏಕಾಏಕ ಹೋಗಿ ಸ್ಟಾರ್ಟ್ ಮಾಡಿದ್ರು ಕೆಲಸ. ಸ್ಟ್ರಕ್ಚರ್ ಎಲ್ಲ ಹಾಕಿದ್ರು. 1.5 ಕೋಟಿ ರೂಪಾಯಿ ಬಿಲ್ ಆಗಿದೆ ಕಾಂಟ್ರಾಕ್ಟರ್ಗೆ. ಮೊನ್ನೆ ಕೋರ್ಟ್ ಆರ್ಡರ್ ಮಾಡಿತ್ತು, ಫುಟ್ಬಾಲ್ ಮೈದಾನ ಮತ್ತು ಕ್ರಿಕೆಟ್ ಮೈದಾನ ಅಂತ ಹೇಳಿ ಆರ್ಡರ್ ಮಾಡಿದ್ರು. ಹೈಕೋರ್ಟ್ ಆರ್ಡರ್ ಇದೆ. ನೆಹರು ಮೈದಾನದಲ್ಲಿ 2 ಕ್ರೀಡಾಂಗಣಕ್ಕೆ ಮೀಸಲಿಡಬೇಕು ಹೊರತು ಅದನ್ನು ಬೇರೆ ಯಾವುದಕ್ಕೂ ಉಪಯೋಗ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಸಹ ಆದೇಶ ಮಾಡಿತ್ತು. ಆದರೆ ಇವರು ಏಕಾಏಕಿ ಹೋಗಿ 1.5 ಕೋಟಿ ರೂಪಾಯಿ ಅಲ್ಲಿ ಖರ್ಚು ಮಾಡಿದ್ದಾರೆ. ಅದನ್ನೆಲ್ಲ ಹೊಡೆದು ತೆಗೆದಿದ್ದಾರೆ. ಈಗ ಅವನಿಗೆ ಬಿಲ್ ಮಾಡಿದ್ದಾರೆ. ಯಾರ ಹಣ ಸ್ವಾಮಿ? ಯಾರ? ಯಾತಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ? ಒಂದು
ಮುಂದೆ ಆಲೋಚನೆ ಇಲ್ಲದಂತೆ ಕೆಲಸಗಳು ಇದಲ್ಲ. ಆಡಳಿತ ಮಾಡ್ಲಿಕ್ಕೆ ಗೊತ್ತಿಲ್ಲ ಇವಾಗ. ಜಿಲ್ಲಾಡಳಿತ ಕಂಪ್ಲೀಟ್ ವಿಫಲವಾಗಿದೆ. ಇವತ್ತು ರಸ್ತೆ ಎಲ್ಲ ಕೆಲಸಗಳೆಲ್ಲ ನಿಂತು ಹೋಗಿದೆ. ಇವ್ರು ಏನ್ ಮಾಡ್ತಾ ಇದ್ದಾರೆ? ಮಲಗಿದ್ದಾರೆ ಇವರು? ಗೊತ್ತಿಲ್ವ ಇವರಿಗೆ? ಇವರು ಆಡಳಿತ ಮಾಡುವವರಲ್ಲ. ಏನ್ ಮಾಡ್ಬೇಕು ಇವರು? ಯಾಕೋಸ್ಕರ ಈಗ ಇವತ್ತಿಗೆ 3 ದಿವಸ ಆಯ್ತಲ್ಲ ಕೆಲಸ ನಿಂತು. 3 ದಿವಸ ಕಂಪ್ಲೀಟ್ ಸಿಟಿಯಲ್ಲಿ ಆಗುವಂತ ಎಲ್ಲ ಕೆಲಸಗಳು ಸ್ಥಗಿತವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಪಾಲಿಕೆಯ ಸದಸ್ಯರಾದ ನವೀನ್ ಡಿಸೋಜಾ, ಅಬ್ದುಲ್ ಲತೀಫ್, ಕೇಶವ ಮರೋಳಿ ಮತ್ತಿತರರು ಉಪಸ್ಥಿತರಿದ್ದರು.